ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಿಎಸ್ಐಎಸ್ಸಿ ಮತ್ತು ಎಂಎಲ್ಐಎಸ್ಸಿ ಕೋರ್ಸ್ ಅನ್ನು ಆರಂಭಿಸಲಾಗಿದೆ. ಆದರೆ ಈ ವಿಭಾಗದಲ್ಲಿ ಪ್ರಾರಂಭದಲ್ಲಿ ಉತ್ತಮ ಪ್ರವೇಶಾತಿಯನ್ನ ಹೊಂದಿತ್ತು. ಕ್ರಮೇಣ ವಿದ್ಯಾರ್ಥಿಗಳ ಪ್ರವೇಶಾತಿಯ ಸಂಖ್ಯೆ ಕಡಿಮೆಯಾಗುತ್ತಾ ಬಂದಿದೆ. ಇದಕ್ಕೆ ಪ್ರಮುಖ ಕಾರಣ ವಿದ್ಯಾರ್ಥಿಗಳಿಗೆ ಈ ಕೋರ್ಸಿನ ಬಗ್ಗೆ ಅರಿವಿನ ಕೊರತೆ ಇರಬಹುದು. ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಗುವುದು ಎಂದು ಪ್ರಾಧ್ಯಾಪಕರು ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಡಿ ಶಿವಲಿಂಗಯ್ಯ ಹೇಳಿದರು. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. 1990ರ ಬಳಿಕ ಬಿಎಸ್ಐಎಸ್ಸಿ ಮತ್ತು ಎಂಎಲ್ಐಎಸ್ಸಿ ಕೋರ್ಸ್ ಅನ್ನು ಆರಂಭಿಸಲಾಗಿತ್ತು. ಇದರ ಜೊತೆಗೆ ಪಿಎಚ್ಡಿ ಕೋರ್ಸ್ ಅನ್ನು ಕೂಡ ಆರಂಭಿಸಲಾಗಿತ್ತು. ಈ ವಿಭಾಗವು ಸುಸಜ್ಜಿತವಾದ ಗಣಕಯಂತ್ರ ಪ್ರಯೋಗಾಲಯವನ್ನ ಹೊಂದಿದ್ದು ವಿದ್ಯಾರ್ಥಿಗಳಿಗೆ ವೈಫೈ ಮತ್ತು ಅಂತರ್ಜಾಲದ ಸೌಲಭ್ಯ ಇರುತ್ತದೆ. ಇದೊಂದು ವೃತ್ತಿಪರ ಕೋರ್ಸ್ ಆಗಿದ್ದು ಗರಿಷ್ಠ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳು ಇವೆ ಎಂದು ಹೇಳಿದರು. ಇಲ್ಲಿ ಫಾರ್ ಎಕ್ಸಾಂಪಲ್ ಅಲ್ಲಿ ಲೆಕ್ಚರರ್ ಆಗಬೇಕಾದ್ರೆ ಕಂಪ್ಯೂಟರ್ ಸೈನ್ಸ್ಗೆ ಅಲ್ಲೂ ಎಂಎಸ್ಸಿ ಇನ್ ಕಂಪ್ಯೂಟರ್ ಸೈನ್ಸ್ ನೆಟ್ ಆಗಬೇಕು. ಅದೇ ತರ ನಮ್ಮ ಲೈಬ್ರರಿ ಸೈನ್ಸ್ ಅಲ್ಲಿ ಎಂಎಲ್ಐಎಸ್ಸಿ ವಿತ್ ನೆಟ್ ಆದ್ರೆ ಇಟ್ಸ್ ಈಕ್ವಲ್ ಇಂಟು ಒಂದು ಎಲ್ಲಾ ಸಬ್ಜೆಕ್ಟ್. ನಾರ್ಮಲಿ ಏನಿದೆ ಜನರ ಮನಸ್ಸಿನಲ್ಲಿ ಲೈಬ್ರರಿ ಅಂದ್ರೆ ಜಸ್ಟ್ ಇಶ್ಯೂ ಆಫ್ ಬುಕ್ಸ್ ಅಂಡ್ ರಿಟರ್ನ್ ಆಫ್ ಬುಕ್ಸ್ ಅಂತ ಕಾನ್ಸೆಪ್ಟ್ ಇದೆ. ನಾಟ್ ಅಟ್ ಆಲ್ ಆ ತರ ಇಲ್ಲ, ಖಂಡಿತ ಇಲ್ಲ. ನಾವು ಕಂಪ್ಲೀಟ್ ಡಿಜಿಟಲ್ ಓರಿಯೆಂಟೆಡ್ ಎಲ್ಲವನ್ನ ಕಲಿಸುವಂತದ್ದು. ಇಂಟರ್ನೆಟ್ ಇರ್ಬೋದು, ಈ ರಿಸೋರ್ಸಸ್ ಎಸ್ಪೆಷಲಿ ಕೆಮಿಕಲ್ ಅಬ್ಸ್ಟ್ರಾಕ್ಟ್ಸ್, ಫಿಸಿಕಲ್ ಅಬ್ಸ್ಟ್ರಾಕ್ಟ್ಸ್, ಇಂಡಿಯನ್ ಸೈನ್ಸ್ ಅಬ್ಸ್ಟ್ರಾಕ್ಟ್ಸ್, ಸೋಷಿಯಲ್ ಸೈನ್ಸ್ ಅಬ್ಸ್ಟ್ರಾಕ್ಟ್ಸ್, ಯು ನೇಮ್ ಎನಿ ನೇಮ್ ವರ್ಡ್, ಅದನ್ನ ನೀವು ನೀಡ್ ನಾಟ್ ಗೋ ಟು ಪರ್ಟಿಕ್ಯುಲರ್, ಅಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ಬಿಡುತ್ತೆ. ಕೆಲವು ಸೋರ್ಸಸ್ಗಳಿದೆ, ಅದು ಔಟ್ ಟು ಸರ್ಚ್ ಅನ್ನೋದನ್ನ ನಾವು ಕಲಿಸ್ಕೊಡ್ತೇವೆ. ಇಟ್ ಇಸ್ ವೆರಿ ಕೀವರ್ಡ್ಸ್ ಗಳನ್ನ ಕಲಿಸುವಂಥದ್ದು. ಹೇಗೆಂದ್ರೆ ಫಾರ್ ಎಕ್ಸಾಂಪಲ್ ಈ ಕರೋನಾ ಬಗ್ಗೆ ನಿಮಗೆ ಅಂದ್ರೆ ಜಸ್ಟ್ ನಿಮಗೆ ಕರೋನಾ ಬಗ್ಗೆ ಎಷ್ಟು ದಕ್ಷಿಣ ಕನ್ನಡ ಬಗ್ಗೆನೇ ಸ್ಟಡಿ ಮಾಡಬೇಕು ಅನ್ಕೊಳ್ಳಿ. ಕರೋನಾ ಕರೋನಾ 19 COVID-19 ಇನ್ ದಕ್ಷಿಣ ಕನ್ನಡ ಅಂತ ಒಂದು ಯಾವ್ದು ಪ್ರಾಜೆಕ್ಟ್ ತಗೊಳ್ಳೋದಾದ್ರೆ ಯು ನೀಡ್ ನಾಟ್ ವರಿ, ಜಸ್ಟ್ ನೀವು ಕೋಡ್ ವರ್ಡ್ ಕೊಟ್ರೆ ಸಾಕು. ನಾವು ಯು ವಿಲ್ ಗಿವ್ ಕಂಪ್ಲೀಟ್ ಇನ್ಫಾರ್ಮೇಶನ್. ಬುಕ್ಸ್ ಇರ್ಬೋದು, ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಇರ್ಬೋದು, ಜರ್ನಲ್ಸ್ ಇರ್ಬೋದು, ಎಂಟೈರ್ ಇದನ್ನ